ಕನ್ನಡದಲ್ಲಿ ಒಂದು ಗಾದೆ ಇದೆ, ರಾತ್ರಿ ಕಂಡ ಬಾವಿಗೆ ಹಗಲಲ್ಲಿ ಹೋಗಿ ಬಿದ್ದಿದ್ರಂತೆ. ಅದಕ್ಕೆ ಪೂರಕ ಅನ್ನುವಂತೆ ಈ ವಿಡಿಯೋ ಸ್ನೇಹಿತರೆ. ಅಪಾಯ ಮುಂದೆ ಇದ್ದರೂ ಕೂಡ ಅದರ ಜೊತೆ ಚೆಲ್ಲಾಟ ಆಡುವುದು ನಮ್ಮ ಜನರಿಗೆ ಒಂದು ತಮಾಷೆ ಇದ್ದ ಹಾಗೆ. ಅದಕ್ಕೇನೆ ಹಿರಿಯರು ಹೇಳೋದು, ಬೆಂಕಿಯೊಡನೆ ನೀರಿನೊಡನೆ ಯಾವತ್ತೂ ಚೆಲ್ಲಾಟ ಆಡಬಾರ್ದು ಅಂತ. ಆದರೂ ಕೂಡ ನಮ್ಮ ಜನತೆಗೆ ಇತ್ತೀಚೆಗೆ ಪೇಷನ್ಸ್ ಅನ್ನೋದೇ ಇಲ್ಲ. ಸ್ವಲ್ಪ ಹೊತ್ತು ಕಾದರೆ ಎಲ್ಲ ಸರಿ ಹೋಗುತ್ತದೆ, ಆದರೆ ಆ ಕಾಯುವ ಹಾಗೂ ಆ ಪೇಷನ್ಸ್ ಇಲ್ಲವೇ ಇಲ್ಲ. ಎಲ್ಲವೂ ಇನ್ಸ್ಟಂಟ್ ಆಗಬೇಕು, ಬೇಗ ಬೇಗನೆ ಆಗಬೇಕು. ಇದೇ ಕಾರಣ ಈ ರೀತಿಯ ಅನಾಹುತಗಳು ದಿನ ಬೆಳಗಾದರೆ ನಾವು ಟಿವಿಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಕಾಣಬಹುದು. ಇತ್ತೀಚೆಗೆ ಎಲ್ಲಿ ನೋಡಿದರೂ ಮಳೆ ಮಳೆ ಮಳೆ. ಹಿಂದೆಂದೂ ಕಾಣದಷ್ಟು ಈ ಬಾರಿ ಮಳೆಯಾಗಿದೆ. ಅದೇ ರೀತಿ ಎಲ್ಲ ಕಡೆಯೂ ನದಿಗಳು ತುಂಬಿ ಹರಿಯುತ್ತಾ ಇವೆ, ಸೇತುವೆಗಳು ಮುಳುಗಿವೆ, ಪ್ರವಾಹ ಉಕ್ಕಿ ಹರಿದಿದೆ. ಆದರೂ ಕೂಡ ನಮ್ಮ ಜನರು ಗೊತ್ತಿದ್ದು ತಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಈ ವ್ಯಕ್ತಿನೇ ನೋಡಿ, ಸ್ವಲ್ಪ ಹೊತ್ತು ಕಾದಿದ್ದರೆ ಸ್ವಲ್ಪ ನೀರು ಕಡಿಮೆ ಆಗಬಹುದಾಗಿತ್ತು. ಆಗ ಆರಾಮವಾಗಿ ಆ ಸೇತುವೆಯನ್ನು ದಾಟಬಹುದಾಗಿತ್ತು. ಸೇತುವೆಯ ಆಚೆ ಈಚೆ ಇವನ ಹಾಗೆ ನೂರಾರು ಜನ ನೀರಿನ ಹರಿವು ಕಡಿಮೆ ಆಗುವುದನ್ನು ಕಾಯುತ್ತಿದ್ದಾರೆ. ಆದರೆ ಈ ವ್ಯಕ್ತಿಗೆ ತರಾತುರಿಯಲ್ಲಿ ಸೇತುವೆ ದಾಟುವ ನಿರೀಕ್ಷೆ. ಹೀಗೆ ಸೇತುವೆಯನ್ನು ದಾಟಲು ಹೋಗಿ ತನ್ನ ಪ್ರಾಣಕ್ಕೇನೆ ತೊಂದರೆ ಮಾಡಿಕೊಟ್ಟಿದ್ದಾನೆ. ಪುಣ್ಯ ಅಲ್ಲಿ ನೀರಿನ ರಭಸ ಕಡಿಮೆ ಇತ್ತು ಹಾಗೂ ಆಳ ಕೂಡ ಕಡಿಮೆ ಇತ್ತು. ತನ್ನ ಬೈಕನ್ನು ಕಳೆದುಕೊಂಡು ಆರಾಮವಾಗಿ ದಡವನ್ನು ಸೇರಿಕೊಂಡಿದ್ದಾನೆ. ಇನ್ನು ಈ ಇಬ್ಬರು ಮಹಾಶಯರನ್ನು ನೋಡಿ ಅವರಿಗೆ ಮುಂದೆ ಕಾಣುತ್ತಿದೆ ರಭಸವಾಗಿ ನೀರು ಹರಿಯುತ್ತಿದೆ ಎಂದು. ಆದರೂ ಕೂಡ ಸೇತುವೆ ದಾಟುವುದನ್ನು ಟ್ರೈ ಮಾಡಿಯೇ ಬಿಡೋಣ ಎಂದು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರಿಗೆ ಗೊತ್ತಿರಲಿಲ್ಲ ನೀರಿನ ಆಳ ಎಷ್ಟು ಹಾಗೂ ನೀರಿನ ರಭಸ ಎಷ್ಟಿದೆ ಎಂದು. ಆ ಸೇತುವೆ ಚಿಕ್ಕದಾಗಿತ್ತು, ನದಿ ಕೂಡ ಚಿಕ್ಕದಾಗಿತ್ತು, ಆದರೆ ಆ ರಭಸ ಮಾತ್ರ ಆ ಟ್ರ್ಯಾಕ್ಟರ್ಗಿಂತ ಜೋರಾಗಿತ್ತು. ಅರ್ಜೆಂಟ್ನಲ್ಲಿ ಸೇತುವೆ ದಾಟಲು ಹೋಗಿ ಆ ಟ್ರ್ಯಾಕ್ಟರ್ ಜೊತೆಗೆ ಅವರಿಬ್ಬರು ನದಿಯ ಪಾಲಾಗಿದ್ದಾರೆ. ಪುಣ್ಯ ಆ ನದಿಯ ಆಳ ಅಷ್ಟಿರಲಿಲ್ಲ. ಇದೇ ಕಾರಣ ಇಬ್ಬರು ಬದುಕಿ ಉಳಿದಿದ್ದಾರೆ. ಆದರೂ ಕೂಡ ಅದರಲ್ಲಿ ಒಬ್ಬನಿಗೆ ಭಾರಿ ಗಾಯವಾಗಿದೆ. ಇನ್ನು ಈ ಘಟನೆ ನೋಡಿ. ಈ ಘಟನೆ ನಡೆದಿದ್ದು ಕರ್ನಾಟಕ ರಾಜ್ಯದ ರಾಯಚೂರಿನ ಹತ್ತಿರ. ಹಿಂದಿನ 2 ವಿಡಿಯೋಗಳಲ್ಲಿ ಒಬ್ಬ ಮೋಟಾರ್ ಬೈಕ್ ಹತ್ತಿ ಸೇತುವೆ ದಾಟಲು ಹೋಗಿ ನೀರು ಪಾಲಾಗಿದ್ದ. ಇನ್ನು ಎರಡನೆಯದರಲ್ಲಿ ಟ್ರ್ಯಾಕ್ಟರ್ ಮೂಲಕ ಸೇತುವೆ ದಾಟಲು ಹೋಗಿ ನೀರು ಪಾಲಾಗಿದ್ದರು. ಆದರೆ ಈ ಕ್ಲಿಪ್ನಲ್ಲಿ ನೋಡಿ, ನದಿಯನ್ನು ಇಲ್ಲಿ ಚಕ್ಕಡಿಯ ಮೂಲಕ ದಾಟಲು ಪ್ರಯತ್ನ ಪಟ್ಟಿದ್ದಾರೆ. ಪಾಪ ಮೂಕ ಪ್ರಾಣಿಗಳು ಏನು ಮಾಡಬೇಕು? ತಿಳುವಳಿಕೆ ಇರುವಂತಹ ಮನುಷ್ಯನೇ ಈ ರೀತಿ ಮಾಡಿದರೆ ಅವುಗಳ ಗತಿ ಏನು? ಈ ದೃಶ್ಯ ನೋಡಿದರೆ ನಿಜಕ್ಕೂ ಕರುಳು ಹಿಂಡಿದ ಹಾಗೆ ಆಗುತ್ತದೆ. ಯಾಕಂದರೆ ಇಲ್ಲಿ ಕಷ್ಟಪಡುತ್ತಿರುವವು ಮೂಕ ಪ್ರಾಣಿಗಳು. ಏನೇ ಇರಲಿ ಸ್ನೇಹಿತರೆ, ಮೂಕ ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡೋದು ಸರಿಯಲ್ಲ. ಸ್ವಲ್ಪ ನೀವೇ ಯೋಚನೆ ಮಾಡಿ. ಸ್ವಲ್ಪ ಪೇಷನ್ಸ್ ಜೀವನದಲ್ಲಿ ಇಟ್ಟುಕೊಂಡರೆ ಎಲ್ಲವೂ ಸರಿ ಹೋಗುತ್ತದೆ. ದಿಢೀರನೆ ಯೋಚನೆ ಮಾಡಿ ಈ ರೀತಿಯ ಅನಾಹುತಗಳು ಆಗುವುದನ್ನು ತಪ್ಪಿಸಬಹುದು. ಯಾವುದಕ್ಕೂ ಮುಂದಾಲೋಚನೆ ಮಾಡಿ ನಿಮ್ಮ ನಿರ್ಣಯಗಳನ್ನು, ನಿಮ್ಮ ನಿರ್ಧಾರಗಳನ್ನು ಮಾಡಬೇಕು. ಈ ಎಲ್ಲ ಘಟನೆಗಳು ನಮ್ಮ ಜೀವನಕ್ಕೂ ಕೂಡ ಅನ್ವಯಿಸುತ್ತವೆ. ಜೀವನದಲ್ಲಿ ಒಂದು ಚಿಕ್ಕ ನಿರ್ಧಾರ ಎಂತಹ ಅನಾಹುತವನ್ನು ಮಾಡುತ್ತದೆ ಎಂದು ಈ ವಿಡಿಯೋ ಕ್ಲಿಪ್ಗಳು, ಈ ಘಟನೆಗಳು ನಿಮಗೆ ಸಾರಿ ಹೇಳುತ್ತದೆ. ಇದೇ ಕಾರಣ ಜೀವನದಲ್ಲಿ ನಿರ್ಧಾರ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೆ ಯಾವತ್ತೂ ಪೇಷನ್ಸ್ ಇರಲಿ, ಪೇಷನ್ಸ್ ಪೇಸ್ ಅಂತ ಇಂಗ್ಲೀಷಲ್ಲೂ ಕೂಡ ಹೇಳ್ತಾರೆ.
ಈ ಘಟನಾವಳಿಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ನಿಮ್ಮ ಜೀವನದ ತತ್ವ ಏನು ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಮೆಂಟ್ಗಳನ್ನು ನಾನು ನಿರೀಕ್ಷಿಸುತ್ತೇನೆ. ಇಂತಹದೇ ಹಲವಾರು ಕುತೂಹಲಕಾರಿ ಘಟನೆಗಳನ್ನು, ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.